ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಇವತ್ತು ದೂರ ಟ್ರಾವೆಲಿಂಗ್ ಹೊಡೆದು ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಒಂದು ಹಿಲ್ ಸ್ಟೇಷನ್ ಉಂಟು, ಒಂದು ಟ್ರಕ್ಕಿಂಗ್ ಪ್ಲೇಸ್ ಉಂಟು. ಆ ಟ್ರಕ್ಕಿಂಗ್ ಪ್ಲೇಸ್ನ ಹೆಸರು ಏನಂದ್ರೆ ಸ್ಕಂದಗಿರಿ ಅಂತ ಹೇಳ್ತಾರೆ. ಇದು ಎಲ್ಲಿರುವುದನ್ನು ನಿಮಗೆ ಹೇಳ್ತೇನೆ. ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡಿಕೊಂಡು ಬರುದು. ಬನ್ನಿ. ಇವತ್ತು ನಮ್ಮ ಮನೆ ಜೂಲಿ ಬರಲಿಲ್ಲ, ನಾನು ಮಾತ್ರ ಬಂದದ್ದು. ಅದು ಬಿಟ್ಟಿದೆ, ಮನೆಯಲ್ಲಿ ಉಂಟು, ಅದನ್ನು ಕರೆದೆ, ಅದು ಬರಲಿಲ್ಲ. ಇವತ್ತು ನಾವು ದೂರ ಹೋಗುದು ಸ್ಕಂದಗಿರಿ ಹಿಲ್ ಸ್ಟೇಷನ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋದು. ಬನ್ನಿ. ಇವತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರೋ ಚಾನ್ಸ್ ಉಂಟು, ಅಷ್ಟು ಕ್ಲೌಡ್ ಉಂಟು. ನೀವೇ ನೋಡಿ, ಕ್ಲೌಡ್ ಭಯಂಕರವಾಗಿ ಉಂಟು, ಬಿಸಿಲಿಲ್ಲ, ಭಯಂಕರ ಬೆವರುತ್ತದೆ. ಆದ್ರೂ ಸಹ ಇವತ್ತು ನಾವು ದೂರ ಹೋಗುದು ಸ್ಕಂದಗಿರಿಗೆ ಹೋಗುವ. ಬನ್ನಿ. ಸ್ಕಂದಗಿರಿ ಎಲ್ಲಿ ಇರುವುದು? ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಒಂದು ಪ್ಲೇಸ್. ಇದು ಕರೆಕ್ಟ್ ಲೊಕೇಶನ್ ಅಲ್ಲಿ ಕಲವಾರ ಎಂಬ ಒಂದು ಪ್ಲೇಸ್ ಉಂಟು, ಅಲ್ಲಿ ಇರುವುದು. ಇದು ಚಿಕ್ಕಬಳ್ಳಾಪುರದಿಂದ 3 ಕಿಲೋಮೀಟರ್ ಇರುವುದು ಈ ಪ್ಲೇಸ್ಗೆ. ಸ್ಕಂದಗಿರಿ ಎಂಬ ಒಂದು ಹಿಲ್ ಸ್ಟೇಷನ್. ಇದು ಟ್ರಕ್ಕಿಂಗ್ ಪ್ಲೇಸ್. ಇದು ಬೆಂಗಳೂರು ಏರಿಯಾಕ್ಕೆ ಒಂದು ಫೇಮಸ್ ಆಗಿರೋ ಒಂದು ಟ್ರಕ್ಕಿಂಗ್ ಪ್ಲೇಸ್. ಮತ್ತೊಂದು ಹೇಳ್ಬೇಕಾದ್ರೆ ಇದು ಬೆಂಗಳೂರಿಂದ ಖಾಲಿ 62-64 ಕಿಲೋಮೀಟರ್ ಇರುವುದು. ಮತ್ತೊಂದು ಹೇಳ್ಬೇಕಾದ್ರೆ ಯಾವ ತಿಂಗಳಿಗೆ ಹೋದ್ರೆ ಒಳ್ಳೇದು? ನವೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ಚಳಿಗಾಲ, ಆ ಟೈಮಲ್ಲಿ ಹೋದ್ರೆ ಒಳ್ಳೇದು. ಈ ಪ್ಲೇಸಿಗೆ ಟ್ರಕ್ಕಿಂಗ್ ಮಾಡಿದ್ರೆ ಒಳ್ಳೇದು. ನೀವು ಓದೋರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ? ಸ್ಕಂದಗಿರಿಗೆ ಮತ್ತೊಂದು ಹೆಸರುಂಟು, ಕಲವಾರ ದುರ್ಗ ಅಂತ ಹೇಳುತ್ತಾರೆ. ಇದೊಂದು ಪರ್ವತ ಕೋಟೆಯಾಗಿದೆ. ಮತ್ತೆ ಇದು ಎಷ್ಟು ಎತ್ತರದಲ್ಲಿ ಉಂಟು? 1450 ಮೀಟರ್ ಎತ್ತರದಲ್ಲಿ ಉಂಟು. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಮತ್ತೆ 2011 ಪ್ರಕಾರ ಇಲ್ಲಿ ಜನಸಂಖ್ಯೆ ಎಷ್ಟು ಇದ್ದರು? ಇದೊಂದು ಕಲವಾರ ವಿಲೇಜ್. ಈ ವಿಲೇಜ್ ಅಲ್ಲಿ ಎಷ್ಟು ಜನ ಇದ್ದರು? 1095 ಜನ ಇದ್ದಾರೆ ಅಂತ ಕಾಣ್ತದೆ. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿರೋ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡಿದ್ದು. ನೀವು ಓದೋರಿದ್ರೆ ನಿಮ್ಮ ಅಭಿಪ್ರಾಯ ಎಲ್ಲ ಕಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ? ಈಗ ಸ್ಕಂದಗಿರಿಗೆ ಯಾವ ರೀತಿಯಲ್ಲಿ ಹೋಗಬೇಕು? ನಿಮ್ಮ ಲೊಕೇಶನ್ಗೆ ಅನುಸಾರವಾಗಿ ನೀವು ಹೋಗಬೇಕು. ನಾನು ಬೆಂಗಳೂರಿಂದ ಹೇಳ್ತೇನೆ. ಬೆಂಗಳೂರಿಂದ ನೀವು ಬಳ್ಳಾರಿ ರಸ್ತೆ ಆಗಿ ಚಿಕ್ಕಬಳ್ಳಾಪುರ ರಸ್ತೆ ಆಗಿ ನೀವು ಹೋಗಬೇಕು. ಅಲ್ಲಿಂದ ನೀವು ಒಂದು ಭವನ ಉಂಟು, ಆ ಭವನ ಹೆಸರು ಒಕ್ಕಲಿಗರ ಭವನ ಅಂತ. ಅಲ್ಲಿಂದ ನೀವು ಎಡಭಾಗಕ್ಕೆ ತಿರುಗಬೇಕು. ತಿರುಗಿ ಆ ಮುದ್ದನಹಳ್ಳಿ ಎಂಬ ಒಂದು ಪ್ಲೇಸಿಗೆ ಹೋಗಬೇಕು. ಮುದ್ದನಹಳ್ಳಿಯಿಂದ ನೀವು ಸೀದಾ ಸ್ಕಂದಗಿರಿಗೆ ಹೋಗಬೇಕು. ಇದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಗೊತ್ತಿರುವ ಇನ್ಫಾರ್ಮೇಶನ್ ಮಾತ್ರ ನಿಮಗೆ ಶೇರ್ ಮಾಡಿದ್ದು. ಮತ್ತೊಂದು ಹೇಳ್ಬೇಕಾದ್ರೆ ನೀವು ಓದೋರಿದ್ರೆ ನಿಮ್ಮ ಲೊಕೇಶನ್ ಎಲ್ಲ ಕಾಮೆಂಟ್ ರೀತಿಯಲ್ಲಿ ಹೇಳಿ. ಎಲ್ಲರಿಗೆ ತಿಳಿಬಹುದು, ನನಗೆ ಸಹ ತಿಳಿಬಹುದು. ಇವಾಗ ನಾವು ಸ್ಕಂದಗಿರಿ ಟ್ರಕ್ಕಿಂಗ್ ಎಷ್ಟು ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು? 8 ಕಿಲೋಮೀಟರ್ ಟ್ರಕ್ಕಿಂಗ್ ಉಂಟು. ಎಷ್ಟು ಗಂಟೆ ಬೇಕು? ಅಂದಾಜು ಎಷ್ಟು ಗಂಟೆ ಬೇಕು? 6 ಗಂಟೆ ಬೇಕು. ಎಷ್ಟು ಗಂಟೆಗೆ ಬೆಳಿಗ್ಗೆ ಓಪನ್ ಆಗುತ್ತದೆ? 4 ಗಂಟೆ ಓಪನ್ ಆಗಿ ಸಂಜೆವರೆಗೆ ಉಂಟು. ಇಲ್ಲಿ ಎಂಟ್ರಿ ಫೀಸ್ ಎಷ್ಟು, ಟಿಕೆಟ್ ಪ್ರೈಸ್ ಎಷ್ಟು? ಒಬ್ಬರಿಗೆ 250 ರೂಪಾಯಿ. ಮತ್ತೊಂದು ಹೇಳ್ಬೇಕಾದ್ರೆ ಯಾವ ತಿಂಗಳಿಗೆ ಹೋದ್ರೆ ಒಳ್ಳೇದು? ನೀವು ನವೆಂಬರ್ ಇಂದ ಮಾರ್ಚ್ ತನಕ ಹೋದ್ರೆ ಒಳ್ಳೇದು. ಆ ಟೈಮಲ್ಲಿ ಒಳ್ಳೆ ಚಳಿಗಾಲ, ಆ ಟೈಮಲ್ಲಿ ಹೋದ್ರೆ ಒಳ್ಳೆ ಒಯ್ಬಿರ್ಬೋದು. ಮತ್ತೊಂದು ಹೇಳ್ಬೇಕಾದ್ರೆ ಎಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ? ಕಲವಾರ ವಿಲೇಜ್ ಅಂತ ಒಂದು ಗ್ರಾಮ ಉಂಟು, ಅಲ್ಲಿಂದ ಸ್ಟಾರ್ಟ್ ಆಗಿ ಸ್ಕಂದಗಿರಿ ಹಿಲ್ ಟಾಪ್ಗೆ ನೀವು ಹೋಗಬಹುದು. ಇದು ನಾನು ಹೇಳುದು ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಸ್ಕಂದಗಿರಿಯ ಮೈನ್ ವ್ಯೂ ಪಾಯಿಂಟ್ ಏನು? ಸೂರ್ಯೋದಯ. ಇಲ್ಲಿಯ ಮೈನ್ ವ್ಯೂ ಪಾಯಿಂಟ್ ಸೂರ್ಯೋದಯ. ಎಲ್ಲರೂ ಇಲ್ಲಿಗೆ ಬರುದು ಸೂರ್ಯೋದಯ ನೋಡ್ಲಿಕ್ಕೆ. ಅಷ್ಟು ಬಿಡುತ್ತದಂತೆ. ಯಾವ ಕಾಲಕ್ಕೆ ಹೋದ್ರೆ ಒಳ್ಳೇದು? ಚಳಿಗಾಲ ಟೈಮಲ್ಲಿ ಹೋದ್ರೆ ಒಳ್ಳೆ ಅಂತ ಕಾಣ್ತದೆ. ಇದು ನಾನು ಜಸ್ಟ್ ಇನ್ಫಾರ್ಮೇಶನ್ ಮಾತ್ರ ಶೇರ್ ಮಾಡುದು. ರಾತ್ರಿ ಹೊತ್ತು ಎಲ್ಲ ಟ್ರಕ್ಕಿಂಗ್ ಎಲ್ಲ ಈ ಪ್ಲೇಸ್ ಅಲ್ಲಿ ಉಂಟು. ಮತ್ತೆ ನೀವು ಸ್ಪೆಷಲ್ ಆಗಿ ಪರ್ಮಿಷನ್ ಎಲ್ಲ ಕೇಳಬೇಕು. ಟ್ರಕ್ಕಿಂಗ್ ಫೀಸ್ ಆಗ ಹೇಳಿದ್ದೇನೆ 250 ರೂಪಾಯಿ ಅಂತ ಕಾಣ್ತದೆ. ಎಷ್ಟು ಕರೆಕ್ಟ್ ಅಂತ ಗೊತ್ತಿಲ್ಲ. ಅದರ ಇನ್ಫಾರ್ಮೇಶನ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ, ಆಯ್ತಾ?
ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಡ್ತಾನ ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರಪ್ಕ ನಿಮಗೆ ವಿಡಿಯೋ ಬರುತ್ತೆ. ಅಲ್ಲಿವರೆಗೆ ಎಲ್ಲರಿಗೂ ಇವತ್ತಿನ ಚಿಕ್ಕದಾದ ವಿಡಿಯೋಗೆ ಬೈ ಹೇಳ್ತಾ ನಾಳೆ ನೋಡು ಗೈಸ್. ಬೈ. ನಿಮ್ಮ ಅಭಿಪ್ರಾಯ ಎಲ್ಲ ಕಾಮೆಂಟ್ ರೀತಿಯಲ್ಲಿ ನೀವು ಹೇಗಿದ್ದೀರಿ ಅಂತ ಕಾಮೆಂಟ್ ರೀತಿಯಲ್ಲಿ ನಾಳೆ ಒಂದು ಸ್ಪೆಷಲ್ ವಿಡಿಯೋ ಅಲ್ಲಿ ನೋಡುವ. ಅಲ್ಲಿವರೆಗೆ ಎಲ್ಲರಿಗೆ ಬೈ.